ನಮ್ಮವರೇ ಆದಂತಹ ದೇವಕನು ಪ್ರಲಂಬನು ಆಕಾಶನು ಮೊದಲಾದವರನ್ನೆಲ್ಲ ಮನೆ ಸಿದ್ಧಿಯಲ್ಲ. ಆದ್ದರಿಂದ ಈಗ ಬಂದವನು ಶಕಟಾಚುರ ನಾಮಕರಾದಂತಹ ನಾನು ಈ ಕ್ಷಣದಲ್ಲಿ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಕೊಲ್ಲುವುದಕ್ಕೆ ಕಾಯುವುದಕ್ಕೆ
ಹೊರತು ಜಗಕ್ಕೆ ಭಣ್ಯ ರೂಪವನ್ನು ತಾಳಿ ಬಂದೆ ಅಂದು ಒಪ್ಪಿರುತ್ತ ನಿನ್ನನ್ನು ಬರ್ತೇನೆ. ಮತ್ತೆ ಕೊಲ್ಲುವುದೇ ಶಕಟ ಕೊಲ್ಲುವುದಕ್ಕೆ ನಾನು ಯಾರು, ನೀನು ಯಾರು? ಕೊಲ್ಲುವುದಕ್ಕೆ ನಿಮ್ಮಿಂದ ಕೂಡಿದ್ದೆ ಆಗುವುದಿಲ್ವಾ? ಕೂಡಿದರೂ ಸಾಯುವುದಕ್ಕೆ ನಾನು ಸಿದ್ಧನಿದ್ದೇನೆ. ಇಲ್ವಾ? ಇಲ್ಲ. ಯಾಕಾಗುವುದಿಲ್ಲ? ದೇವರೊಬ್ಬನೇ ಇರುವವ, ಭಿಕ್ಷಿಸುವುದಕ್ಕೂ ಆ ದೇವನೇ ಇರುವವ. ಆದ ಕಾರಣ ನೀನು ನನ್ನನ್ನು ಕೊಲ್ತಿ ಎನ್ನುವ ಹಾಗೆ ಹೇಳ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ಅಣು ರೇಣು ವಿದ್ಯುತ್ ಸ್ಥಾವರಗಳಲ್ಲಿ ಅಲ್ಲಿ ಕೊಂಡೋಗಿ ನಿನ್ನನ್ನು ಒತ್ತಿಸಬೇಕು. ಅಡಕವಾಗಿರುವ ಏಕೈಕ ಶಕ್ತಿ ಅವ ಮಾತ್ರ. ಅಣುರೇಣು ತೃಣಕಾಷ್ಟ ಸಕಲ ಚರಾಚರ ಸ್ಥಾವರ ಜಂಗಮಾದಿಗಳಿಗೆ ಆ ದೇವರಿದ್ದಾನೆ. ಹಾ. ಹಾಗಿರುವಾಗ ನೀನು ನನ್ನನ್ನು ಕೊಲ್ತಿ, ನನ್ನಲ್ಲಿ ಏನು ವೈರ ಅಂತ ಬೇಕು? ಶತ್ರುವಾಗಿ ಅಮ್ಮನಿಗೆ ಏನಯ್ಯ? ನಮಗೂ ನಿಮಗೂ ಯಾವ ರೀತಿಯ ವೈರ ಎನ್ನುವ ಹಾಗೆ ಕೇಳ್ತಾ ಇದ್ದೀವಿ. ಏಕಗುಣವಿರುವ ವೈರ ಯಾವುದು? ನಿನಗೆ ಅದೇ ಬೇಕಾದ್ದು. ನಿನ್ನ ಕುತ್ತಿಗೆಗೆ ಹಾಕಿ ಎಳಿಬೇಕು ಮೇಲೆ ವೈರ. ಏನು? ವೈರ ಇರುವುದಕ್ಕೆ ಕಾರಣ ಉಂಟು. ಏನು? ನಮ್ಮಳೇನಾದಂತಹ ಬಸವಲ್ಲ ಕಂಸಾಕ್ಯ ಮಧುರಾದ ಹಿಂದ್ರ ಅವನ ವಿರೋಧಿ ನೀನಾಗಿದ್ದಿ. ಯಾರು ಮದ್ದೂರು ಒಡೆಯ ಜೊತೆಗೆ ಒಡೆ ಮಾತಾಡಿದ? ಹೌದು, ನಿನ್ನ ಚಿತ್ತಿಗೆ ಮಧುರಾಮಹೀಂದ್ರನಾದಂತಹ ಕಂಸಾಕ್ಯ ಅವನ ಅನುಯಾಯಿಗಳು ನಾವು. ಓ, ಅನುಯಾಯಿಗಳೇ ನೀವು? ಅದು ನೀನು ನಿನ್ನ ನಾಲಿಗೆಗೆ ಯಮಗರಗಸ ಹೇಳಲಿಕ್ಕೆ ಅವನಿಗೆ ಗೊತ್ತಿಲ್ಲ, ನೀ ಮಾಡ್ತೀಯಾ? ಅನುಯಾಯಿಗಳು, ಅನುನಾಯಿಗಳಲ್ಲ, ಅನುಯಾಯಿಗಳಂತಹ ನಮ್ಮನ್ನು ಕಳುಹಿಸಿದ್ದಾನೆ. ಯಾಕೆ? ಯಾಕೆ? ತನ್ನ ವಿರೋಧಿ ಪ್ರಪಂಚದಲ್ಲಿ ಬೆಳೀತಾ ಇದ್ದಾರೆ, ಅವರನ್ನು ದಮನಗೊಳಿಸಬೇಕು ಎನ್ನುವ ಹಾಗೆ. ಆದ್ದರಿಂದ ನಮ್ಮ ಒಡೆಯನ ನಾವು ಯಾರನ್ನು ಕೊಂದದಿಲ್ಲ, ಅವರಾಗೆ ಸತ್ತಿದ್ದಾರೆ ವಾಯಿದೆ. ನೀವು ಕೊಂದದ್ದು, ಯಾರು ಕೊಂದಿರು? ನೀವು ಕೊಂದದ್ದು ಯಾರು ಹೊಡೆದರು? ವಾತಾಸುರ, ಹೋಗ್ಲಿ ಪ್ರಲಂಬಾಸುರ, ಹೋಗ್ಲಿ ಬಕಾಸುರ, ಹೋಗ್ಲಿ. ರೇಣುಕಾಸುರ, ಸಾಯಿ. ಆ ಹೆಣ್ಣು, ಯಾರು? ಆ ಮುಗುದೆ, ಅದ್ಯಾರು? ಆ ಪುತಳಿ. ಮುಗ್ಧನಿ ಮುಗ್ಧೆ. ಯಾರು ಕೂತಿಗೆ ಯಾರು? ಹ? ಯಾರು ಕೂತಿಗೆ ಯಾರು? ಇವರ ಗಂಡ ಸೊಳೆಯರು. ಕೂತಿಗೆ ಯಾರು? ನಿನ್ನ ಅಕ್ಕನ, ನಿನ್ನ ತಂಗಿಯ, ನಿನ್ನ ತಾಯಿಯ ಯಾರು? ಹೇ! ಯಾರು ಕೂತಿಗೆ ಯಾರು? ನನ್ನ ಪ್ರೇಯಸಿ, ನನ್ನ ಪ್ರಿಯತಮೆ, ನನ್ನ ನಲ್ಲೆ, ನನ್ನ ಬಾವಿ ಬಾರಿಯೇ. ಬಾವಿ ಬಾವಿ. ಅವನು ಪರ್ವತ ಎಂದು ಬಂದಾಗ ಮುಟ್ಟು ಮಾಡೋದು. ನಮ್ಮಲ್ಲಿ ಚಂದ ಅಂತ ಹೇಳಿದ್ರೆ ಹಾಗೆ. ಅವನೇ ಹಾ. ಬೇರೆ ಯಾರು ಗಂಡರು ಅಷ್ಟು ಚಂದ? ಅಷ್ಟು ಚಂದದವರು ಬೇರೆ ಯಾರೂ ಇಲ್ಲ. ಏನ್ ಮಾಡ್ಬೇಕಂತಿದ್ದೆ ಅವನನ್ನು? ಅವಳನ್ನು ಮದುವೆಯಾಗಿ ನಮ್ಮಿಬ್ಬರ ದಾಂಪತ್ಯ ಜೀವನದ ಫಲವಾಗಿ 100 ಮಕ್ಕಳು. ಅವಳೇನು ಅಂಟಿಯ? ನಮ್ಮಲ್ಲೆಲ್ಲ ಹಾಗೆ ಕಡಿಮೆ ಅಂತ ಹೇಳಿದ್ರೆ 100. ಹಾ. 100ಕ್ಕಿಂತ ಕಮ್ಮಿ ಇಲ್ಲ. ಇಲ್ಲ, 90 60 ಏ, ಅದೆಲ್ಲ ಇಲ್ಲ. ನಾವು ಪ್ರಾರಂಭಿಸುವುದೇ 100ರಿಂದ. ಹಾಗಾಗಿ ಅಂತಹ ಒಂದು ಸಂಸಾರದ ಸಾರವನ್ನು ಅನುಭವಿಸಬೇಕು ಎನ್ನುವ ಹಾಗೆ ಬಗಿದೆ ಅಂತ ಆದ್ರೆ ಆಕೆಯನ್ನು ಗಮನಗೊಳಿಸಿದ್ದಿ. ಒಡೆಯನ ವಿರೋಧಿಯಾದ ಕಾರಣ ನನಗೂ ನೀನು ವಾಯಿದೆಯೇ ಶತ್ರು ನನಗೆ ಕಾಲೇ ಕಲ್ಲ ಚಿತ್ತವನ್ನು ಭರಿಸಿದರೆ ಶತ್ರು ತನಗೆ ತಾನೇ
ಬೇಡ ಮೈನವೆಲ್ಲ ಠೂತ ಅಲ್ಲ. ಪ್ರಪಂಚದಲ್ಲಿ ಯಾರಿಗೆ ಶತ್ರು? ಯಾರೂ ಶತ್ರುಗಳಿಲ್ಲ. ಯಾರಿಗೆ ಶತ್ರು? ಯಾರು ಶತ್ರು? ನಾನು ಈ ಊರಲ್ಲಿ ಯಾರು ಶತ್ರು? ನಾನು ಶತ್ರುಗಳಿದ್ದಾರೆ ಎಂದಾದರೆ ಒಬ್ಬ ವ್ಯಕ್ತಿಗೆ ತನ್ನನ್ನು ತಾನೇ ನಿಯಂತ್ರಿಸಿಕೊಳ್ಳುವುದಕ್ಕೆ ಆಗದೆ ಹೋದರೆ ಅವನೇ ಅವನಿಗೆ ಶತ್ರು. ಶತ್ರುಗಳನ್ನು ಯಾರು ಜಯಿಸ್ತಾರೋ ಅವನೇ ಶತ್ರು. ನಿನ್ನ ಮನೆಯ ನಾಟಿಯನ್ನು ಪಡೆದು ಬಂದ ಹಾಗೆ ಹೋಗು. ಇಲ್ಲ ಎಂದಾದರೆ ಗುದ್ದಿ ಕೊಲ್ಲುವೆ. ನೀನು ಗುದ್ದುವುದಕ್ಕೆ ಕೈ ಎತ್ತುವುದಕ್ಕಿಂತ ಮುಂಚಿತವಾಗಿ ನಿಮ್ಮಿಬ್ಬರ ಕಾಲಲ್ಲಿ ಹಿಡಿದು ಆ ಕಾಣುತ್ತಿರುವ ಬಂಡೆಗಲ್ಲಿಗೆ ಅಪ್ಪಚ್ಚಿ ಮಾಡ್ತೇನೆ. ಕಾಲಿನ ಮತ್ತೆ ಉಳಿದ ಮುಕ್ಕಾಲನ್ನು ಏನ್ ಮಾಡ್ತೀವಿ? ಅದನ್ನು ನಿನ್ನ ಬೊಜ್ಜಕ್ಕೆ ತರ್ತೇನೆ.